ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾನ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನೋ ಒನ್ ಈಸ್ ಎ ಬಾರ್ನ್ ಗ್ರೇಟ್ ಕುಕ್, ಒನ್ ಲರ್ನ್ ಬೈ ಡೂಯಿಂಗ್ ಅನ್ನೋ ಅಂತ ಒಂದು ಮಾತಿದೆ. ಅದೇ ರೀತಿ ನಾವೆಲ್ಲರೂ ಕೂಡ ನಮ್ಮಲ್ಲಿ ಆಸಕ್ತಿ, ಛಲ, ಆತ್ಮವಿಶ್ವಾಸವನ್ನ ಇಟ್ಕೊಂಡ್ರೆ ಕುಕಿಂಗ್ ಕ್ಷೇತ್ರದಲ್ಲಿ ಕೂಡ ಸಾಧಿಸೋಕೆ ಸಾಧ್ಯ ಆಗುತ್ತೆ. ಹಾಗೆ ಇವತ್ತು ನಮ್ಮ ಜೊತೆ ಇರುವಂತಹ ಗೆಸ್ಟ್ ಕೂಡ ಹೌದು. ಇವರು ಕಲಿತಾ ಇದ್ಕೊಂಡೆ ಕುಕ್ಕಿಂಗ್ ಅನ್ನು ಕೂಡ ಮಾಡ್ತಾ ಇರೋ ಅಂಥವ್ರು ಅಮಿತಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಅಮಿತಾ ಅವರೇ. ಹಾಯ್, ಹೇಗಿದ್ದೀರಾ? ಫೈನ್. ನೀವೇನ್ ಕಲಿತಾ ಇದ್ದೀರಾ? ಕಲಿತಾ ಇಲ್ಲ, ಆಕ್ಚುಲಿ ಕಲಿಸ್ತಾ ಇದ್ದೇವೆ. ನೀವು ಟೀಚರ್ ಹಾಗಾದ್ರೆ? ಎಲ್ಲಿ? ಕಿಲ್ರಿಯ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವಾವ್, ನಾನು ಅನ್ಕೊಂಡಿದ್ದೆ ನಂತರನೇ ಏನೋ ಕಲಿತಾ ಇರ್ಬೋದು ಸ್ಟೂಡೆಂಟ್ ಅಂತ. ನೋಡಿದ್ರೆ ನೀವು ಟೀಚ್ ಮಾಡೋ ಲೆವೆಲ್ ತನಕ ಹೋಗಿದ್ದೀರಾ. ಯಾವ ಸಬ್ಜೆಕ್ಟ್? ಸೋಷಿಯಲ್ ಸೈನ್ಸ್, ಇಂಗ್ಲೀಷ್, ಕನ್ನಡ. 3 ಸಬ್ಜೆಕ್ಟ್ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಸ್ಕೂಲ್ ಮುಗಿಸಿ ಕುಕ್ಕಿಂಗ್ ಟೈಮ್ ಯಾವಾಗ ಮ್ಯಾನೇಜ್ ಆಗುತ್ತೆ? ಕುಕಿಂಗ್ ಟೈಮ್ ಸಂಡೇ ಮಾತ್ರ ಒಂದಿನ ಕುಕ್ಕಿಂಗ್ ಅಂತ ಮೀಸಲಿಡ್ತೀರಾ. ಓಕೆ, ಇನ್ನಷ್ಟು ಮಾತನಾಡುವ. ಅದಕ್ಕೂ ಮೊದಲು ನೀವು ಇವತ್ತು ಏನು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೀರಾ? ಆಲೂ ಪರೋಟ ಮಾಡ್ತಾ ಇದ್ದೀನಿ. ಓಕೆ, ಹಾಗಾದ್ರೆ ಕಿಚನ್ಗೆ ಹೋಗೋಣ. ಎಸ್ ಅಮಿತಾ, ಫಸ್ಟ್ ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ಆಲೂ ಪರೋಟ. ಹೌದು. ಓಕೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು? ಅದಕ್ಕೆ ಆಲೂಗಡ್ಡೆ ಫಸ್ಟ್ ಬೇಯಿಸಿ ಇಟ್ಕೊಳ್ಬೇಕು. ಗೋಧಿ ಹುಡಿಯನ್ನು ಕಲಸಿ ಹಾಗೆ ನಾವು ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಮಾತಾಡ್ತಾ ನೀವು ಹೇಳ್ತಾ ಹೋಗಿ ಹೆಸರುಗಳನ್ನ, ಆಗ ಈಸಿ ಆಗಿರುತ್ತೆ. ಓಕೆ, ಹಾಗಾದ್ರೆ ಫಸ್ಟ್ ಏನ್ ಮಾಡ್ಬೇಕು? ಬೌಲ್ ತಗೊಂಡಿದ್ದೀರಾ, ಬೇಯಿಸಿರೋ ಆಲೂಗಡ್ಡೆ ಸ್ಮ್ಯಾಶ್ ಮಾಡಬೇಕು ಫಸ್ಟ್. ಓಕೆ, ಅಮಿತಾ ಅವ್ರ ಸ್ಕೂಲಲ್ಲಿ ಕೂಡ ತುಂಬಾ ಪಾಪ ಟೀಚರಾ? ಹಾಗೇನಿಲ್ಲ, ಸ್ಟ್ರಿಕ್ಟ್ ಆಗಿರ್ತೀರಾ? ನನಗೆ ಯಾಕೋ ತುಂಬಾ ಪಾಪ ಟೀಚರ್ ಅಂತ ಅನಿಸ್ತಾ ಇದ್ದೀರಪ್ಪ. ಆಗಿದ್ಯಾ? ಓಕೆ. ಇದಕ್ಕೆ ಇದು ಹಸಿಮೆಣಸಿನಕಾಯಿ ಹುಡಿ ಹಾಕಿ, ಪೇಸ್ಟ್ ಹಾಕಿದ್ರೆ ಸಹ ಓಕೆ, ಹುಡಿ ಹಾಕಿದ್ರೆ ಸಹ ಓಕೆ. ನೀವೇ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ? ಹೌದು. ಜೀರಿಗೆ ಸ್ವಲ್ಪ. ಓಕೆ. ಇದು ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಉಪ್ಪು. ಹೌದು, ಎಲ್ಲ ಸೇರಿ ಮಿಕ್ಸ್ ಮಾಡಬೇಕು. ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕೊಳ್ಬೋದು, ನೆಸೆಸಿಟಿ ಇಲ್ಲ, ಹಾಕ್ಲೇಬೇಕು ಬೇಕೇ ಅಂತಿಲ್ಲ. ಸ್ಕೂಲಲ್ಲಿ ಸ್ಟ್ರಿಕ್ಟ್ ಇರ್ತೇನೆ ಅಂದ್ರೆ ಯಾವ ಥರ ಸ್ಟ್ರಿಕ್ಟ್ ಅಂದರೆ ಸ್ಟೂಡೆಂಟ್ಸ್ ಜೊತೆ? ಇರ್ತೇನೆ, ತುಂಬ ಸ್ಟ್ರಿಕ್ಟು ಅಲ್ಲ, ತುಂಬ ಹೇಗೆ ಸಲ, ತುಂಬ ಪಾಪ ಕೂಡ ಅಲ್ಲ, ಒಂದು ರೇಂಜಿಗೆ ಮೇಂಟೈನ್ ಮಾಡ್ಕೊಂಡು ನಾರ್ಮಲಿ. ತುಂಬ ಸ್ಟ್ರಿಕ್ಟ್ ಕೂಡ ಯಾರಿಗೂ ಲೈಕ್ ಆಗಲ್ಲ ಅಲ್ಲ, ತುಂಬ ಇದು ಕೂಡ ನಮಗೆ ಪ್ರಾಬ್ಲಮ್.
ಟೀಚ್ ಮಾಡುವಾಗ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ? ಬೆಟರ್, ಖುಷಿ ಆಗ್ತದೆ. ಖುಷಿ ಆಗುತ್ತೆ. ಹಾಂ ಸಣ್ಣ ಮಕ್ಕಳು ಇರ್ತಾರ ತುಂಬಾ ಇದ್ದಾರೆ. ಹಾಂ, ಫಸ್ಟ್ ಸ್ಟ್ಯಾಂಡರ್ಡ್ UKG ಇದ್ದಾರೆ. ಬಟ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ತಗೊಳ್ತೇನೆ, ಮತ್ತೆ 6th 7th 8th ಹಾಗೆ. ಫಸ್ಟ್ ಸ್ಟ್ಯಾಂಡರ್ಡ್ ಟು 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಕಂಪೇರ್ ಮಾಡಿದ್ರೆ ಹೇಗಿರುತ್ತೆ ಡಿಫ್ರೆನ್ಸ್? ಸ್ಟ್ಯಾಂಡರ್ಡ್ ಬೆಟರ್, ಫಸ್ಟ್ ಸ್ಟ್ಯಾಂಡರ್ಡ್ ತುಂಬ ಕಷ್ಟ. ಹಾಗಾದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಬೆಟರ್ ಅಲ್ಲ ಅಂತಿದ್ದೀರಾ? ಮಕ್ಕಳು ಓಕೆ, ಬಟ್ ಕೇಳುವುದಿಲ್ಲ ಅಲ್ಲ. ತುಂಬ ಸ್ಟೂಡೆಂಟ್ಸ್ ಇದ್ದಾರೆ, ಕೇಳುವುದಿಲ್ಲ. ನೀವು ಹೇಳಿದ ಮಾತನ್ನು ಅಥವಾ ಯಾರು ಹೇಳಿದ್ರು ಸಹ ಅಲ್ಲಿ ಆಫ್ಟರ್ನೂನ್ ತನಕ ಇದ್ರೆ ಸಾಕು, ಫುಲ್ ತಲೆ. ಹಾಗಾದ್ರೆ ಸ್ಯಾಟರ್ಡೆ ಬರಬೇಕು ಅಂತ ಕಾಯ್ತಾ ಇರ್ತೀರಾ? ಆಫ್ಟರ್ನೂನ್ ತನಕ ಸಾಕು ಈ ಮಕ್ಕಳು ಅಂತ? ಸಾಕು. ಅಂದರೆ ಎಕ್ಸಾಮ್ ಟೈಮ್ ಎಲ್ಲ ರಿವಿಷನ್ ಇರ್ತದಲ್ಲ, ಫುಲ್ ಡೇ ಇರ್ತದೆ ರಿವಿಷನ್, ಆವಾಗೆಲ್ಲ ಕಷ್ಟ ಆಗ್ತದೆ. ಓಕೆ, ಇವಾಗ ಪ್ರಿಪೇರ್ ಆಗಿದೆಯಾ? ನೆಕ್ಸ್ಟ್ ಏನು ಮಾಡಬೇಕು? ಇಷ್ಟು ಹಿಟ್ಟಲ್ಲಿ ಉದ್ಕೊಳ್ಬೇಕು. ಓಕೆ, ನೀವು ಆಲ್ರೆಡಿ ಗೋಧಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೇನೆ. ಹೌದು ಹೌದು, ಅದು ನಮಗೆ ಎಷ್ಟು ಬೇಕೋ ಅಷ್ಟು. ಎಷ್ಟು ಗಂಟೆಗಳ ಕಾಲ ಅದನ್ನ ನೆನೆಯೋಕೆ ಇಟ್ಟಿದ್ರಿ? ಒಂದು ಅರ್ಧ ಗಂಟೆ ಇಡಬೇಕು. ಸಾಕು, ಅರ್ಧ ಗಂಟೆ ಸಾಕು. ಸ್ವಲ್ಪ ಆಯಿಲ್ ಬೇಕು, ಅದಕ್ಕೆ ಹಾಕೋಣ. ಹಾಂ, ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ವಿಟಮಿನ್ A, D, E ಸತ್ವ ಇರುವಂತಹ ಹೆಲ್ದಿ ಆಯಿಲ್. ನಾವಿಲ್ಲಿ ತವಾ ಇಟ್ಕೊಳ್ಳೋದಾ? ಹಾಂ, ಇಟ್ಕೊಳ್ಳೋಣ ಅಲ್ಲ. ಹೇಗೆ ಅಡುಗೆ ಎಲ್ಲ ಕಲ್ತಿರೋ ಅಂಥದ್ದು? ಅಮ್ಮನನ್ನು ನೋಡಿ. ಅಮ್ಮನನ್ನು ನೋಡಿ. ನೀವೇ ಓನ್ ರೆಸಿಪಿ ಅಂತ ಟ್ರೈ ಮಾಡ್ತಾ ಇರ್ತೀರಾ? ಮಾಡಿದ್ದೇನೆ, ಈಗ ಕಡಿಮೆ, ಟೈಮ್ ಸಿಗುದಿಲ್ಲ ಅಲ್ಲ. ಸ್ಟೂಡೆಂಟ್ಸ್ ಜೊತೆಗೆ ಟೈಮ್ ಹೋಗುತ್ತೆ. ಹೌದು, ಮತ್ತೆ ಈವ್ನಿಂಗ್ ಹೋಗಿ ಟ್ಯೂಷನ್ ಅದು ಇದು ಆಗುತ್ತೆ. ಓ, ಟ್ಯೂಷನ್ ಬೇರೆ ಕೊಡ್ತೀರಾ ಸ್ಟೂಡೆಂಟ್ಸಿಗೆ? ಸ್ಟೂಡೆಂಟ್ಸ್ ಯಾವ ಇದು ಕೂಡ ಹಾಗೆ ಪ್ರೈಮರಿ ಸ್ಟೂಡೆಂಟ್ಸಿಗೆ ಟ್ಯೂಷನ್ಸ್? ಹಾಂ, ಪ್ರೈಮರಿ ಇದ್ದಾರೆ, ಹೈಸ್ಕೂಲ್ಸ್ ಇದ್ದಾರೆ. ಓಕೆ, ಇವಾಗ ಇದಕ್ಕೆ ಒಳಗೆ ಫಿಲ್ ಮಾಡಬೇಕು. ಆಲೂ ಮಿಕ್ಸ್ ಏನು ಪ್ರಿಪೇರ್ ಮಾಡ್ಕೊಂಡಿದ್ರೆ ಅದನ್ನು ಫಿಲ್ ಮಾಡಬೇಕು. ಆಲೂ ಪರೋಟ ಮಾಡೋದು ಕೂಡ ಅಮ್ಮನೇ ಹೇಳ್ಕೊಟ್ರಾ? ಹಾಂ. ಅಲ್ಲಿ ಆಲ್ಮೋಸ್ಟ್ ರೆಡಿ ಆಗಿದೆ. ನಾವು ಅಷ್ಟರಲ್ಲಿ ತವಕ್ಕೆ ಆಯಿಲ್ ಹಾಕೊಳ್ಳೋಣ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸಾಕು. ಮಿಕ್ಸ್ ಹಾಕಬೇಕಾ? ಹೌದು, ಇವಾಗ ನೀವು ಪ್ರೈಮರಿ ಟೀಚ್ ಮಾಡ್ತೀರಾ, ಟ್ಯೂಷನು ಕೊಡ್ತೇನೆ ಅಂದ್ರಿ. ಬಟ್ ಆ ಸ್ಕೂಲಲ್ಲಿರೋ ಸ್ಟೂಡೆಂಟ್ಸು ಸಂಜೆ ಬರ್ತಾರಾ ಕ್ಲಾಸಿಗೆ? ಇಲ್ಲ, ಬರೋರು ಯಾರು ಇಲ್ಲ. ಬರ್ತಾ ಇದ್ರೆ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು, ಬಟ್ ದೂರ ಆಗ್ತದಲ್ಲ. ಅಂದ್ರೆ ಈ ಮೇಡಮ್ ಸ್ಕೂಲಲ್ಲೂ ಬಿಡುದಿಲ್ಲ, ಟ್ಯೂಷನ್ ಕ್ಲಾಸಲ್ಲೂ ನಮ್ಮನ್ನು ಬಿಡುದಿಲ್ಲ ಅನ್ನೋ ಕ್ವಶನ್ಸ್ ಬರ್ತಾ ಇತ್ತು. ಬರ್ಬೋದು, ಹೌದು. ಇದು ನಮ್ಗೆ ಕಾದಿದೆ ಅಂತ ಯಾವಾಗ ಗೊತ್ತಾಗುತ್ತೆ? ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಆಲೂ ಪರೋಟಕ್ಕೆ ನಾವು ಸೈಡ್ ಡಿಶ್ ಏನು ತಗೊಳ್ಬೋದು. ನಮಗೆ ಸ್ಪೈಸಿ ಆಗಿರೋದು ಏನಾದರೂ ಇಟ್ಕೋಬೋದು ಸೈಡಲ್ಲಿ. ಇದು ಕಾದಿದೆಯಾ? ಹಾಂ, ಕಾದಿದೆ ಅಲ್ಲ. ಎಣ್ಣೆ ಹಾಕಬೇಕಾ ಮತ್ತೆ? ಬೇಡ. ಸಂಡೇ ಬಂದರೆ ಫುಲ್ ಕುಕ್ಕಿಂಗಲ್ಲೇ ಬ್ಯುಸಿ ಆಗಿರ್ತೀರಾ? ಹಾಗೆ ಇಲ್ಲ, ಸ್ವಲ್ಪ ರೆಸ್ಟ್ ಬೇಕಂತ ಅನಿಸ್ತದೆ, ಮಾಡ್ತೇನೆ ಫ್ರೀ ಇದ್ದಾಗ. ಸ್ಕೂಲಲ್ಲಿ ಫುಲ್ ಡೇ ಸ್ಟ್ಯಾಂಡಿಂಗ್ ಇರುತ್ತಾ? ಕ್ಲಾಸ್ ಹೋಗೋಕೆ ಇರುತ್ತಾ? ಕ್ಲಾಸ್ ಹೋಗ್ಲಿಕ್ಕೆ ಇರ್ತದೆ, ಫ್ರೀ ಸಿಗೋದೇ ಇಲ್ಲ. ಕಾಯ್ತಾ ಇರ್ತೀರಾ ಸಂಡೇ ಬರಲಿ, ಸ್ಯಾಟರ್ಡೆ ಬರಲಿ, ಯಾವಾಗ ಹಾಲಿಡೇ ಇರ್ಬೋದು ಅಂತ.
ಆಗಿದೆ ಅಲ್ವಾ? ಆಗಿದೆ. ಓಕೆ, ಹಾಗಾದ್ರೆ ಗ್ಯಾಸ್ ಆಫ್ ಮಾಡೋದಾ? ಎಸ್, ತಗೊಳ್ಳಿ. ಆಲೂ ಪರೋಟ ರೆಡಿ. ಥ್ಯಾಂಕ್ ಯು. ಬಿಸಿ ಬಿಸಿ ಆಗಿರೋಂತಹ ಆಲೂ ಪರೋಟ ಅಮಿತಾ ಅವರು ಹೇಗೆ ಪ್ರಿಪೇರ್ ಮಾಡಿದ್ರು ಮತ್ತೊಂದ್ಸಲ ನೋಡ್ಕೊಂಡು ಬನ್ನಿ. ಆಲೂ ಪರೋಟ ತಯಾರಿಸುವ ವಿಧಾನ. ಮೊದಲಿಗೆ ಬೇಯಿಸಿದ ಆಲೂಗಡ್ಡೆಯನ್ನು ಕಿವುಚಿಕೊಳ್ಳಿ. ನಂತರ ಹಸಿಮೆಣಸಿನ ಪೇಸ್ಟ್, ಅರುಣ ಜೀರಿಗೆ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಗೋಧಿ ಅಂಟನ್ನು ಚಿಕ್ಕದಾಗಿ ಲಟ್ಟಿಸಿ ಹೂರಣವನ್ನು ತುಂಬಿ ಮತ್ತೆ ಲಟ್ಟಿಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಬಿಸಿ ಬಿಸಿಯಾದ ಆಲೂ ಪರೋಟ ಸವಿಯಲು ಚೆನ್ನ. ಆಲೂ ಪರೋಟ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇನ್ನೊಂದು ರೆಸಿಪಿ ಮಾಡ್ತಾರೆ. ಯಾವ ರೆಸಿಪಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದು ಕೂಡ ನೋಡೋಣ. ಅದಕ್ಕೂ ಮೊದಲು ನೀವು ತಗೊಳ್ಳಿ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ಟೂರ್ದಾರ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಆಲೂ ಪರೋಟ ಬಿಸಿ ಬಿಸಿಯಾಗಿ ರೆಡಿ ಮಾಡಿಕೊಟ್ರು. ಮುಂದೆ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ ಬನ್ನಿ. ಅಮಿತಾ, ನೆಕ್ಸ್ಟ್ ಯಾವ ರೆಸಿಪಿ ಮಾಡುತ್ತಿದ್ದೀರಾ, ಹೇಳ್ಕೊಡ್ತಾ ಇದ್ದೀರಾ? ಬಾಳೆಕಾಯಿ ಗ್ರೇವಿ ಅಂತ. ಬಾಳೆಕಾಯಿ ಗ್ರೇವಿ. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಹೇಗೆ ಮಾಡೋದು? ಫಸ್ಟ್ ಕಡಾಯಿ, ಡೈರೆಕ್ಟ್ ಕಡಾಯಿ. ಅಮಿತಾ ಅವರೇ, ಕಡಾಯಿ ಇಟ್ಟಾಯ್ತು. ಫಸ್ಟ್ ಏನ್ ಮಾಡೋಣ? ಎಣ್ಣೆ ಹಾಕಬೇಕು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಬಾಳೆಕಾಯಿ, ಎಣ್ಣೆ ಜೊತೆ ಚೆನ್ನಾಗಿ ನಾವು ಕಾಯಿಸ್ಬೇಕು. ಅಮಿತಾ ಅವರೇ, ಟೀಚರ್ ಆಗಿ ಎಷ್ಟು ವರ್ಷ ಆಯಿತು? ವರ್ಷ ಆಗಲಿಲ್ಲ, 8 ಮಂತ್ ಆಯ್ತು. 8 ಮಂತ್ ಆಯಿತು. ಇನ್ನೇನು 4 ತಿಂಗಳಲ್ಲಿ ಆಗುತ್ತೆ 1 ವರ್ಷ ಕಂಪ್ಲೀಟ್. 8 ಮಂತಲ್ಲಿ ಹೇಗೆ ಅನಿಸ್ತಾ ಇದೆ ಅಂದರೆ, ನೀವು ಕಾಲೇಜ್ಗೆ ಹೋಗ್ತಿದ್ದ ಡೇಸ್ಗೂ ಇವಾಗಿನ ಒಂದು ಪ್ರೊಫೆಷನಲ್ಗೂ ಏನು ಅನಿಸ್ತಾ ಇದೆ? ಎಲ್ಲ ರಿಕವರಿ ಆಗ್ತದೆ. ಅಂದರೆ ಯಾವ ಥರ? ನಮ್ಮದು ಸ್ಕೂಲ್ ನಾವು ಮೊದಲು ಕಲಿತಾ ಇದ್ದದ್ದು, ಈಗ ನಾವು ಕಲಿಸ್ಲಿಕ್ಕೆ ಹೋಗುದು. ಓಕೆ, ಅವತ್ತು ನಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಪ್ರೈಮರಿ ಲೆವೆಲ್ ನಮ್ದು ಚೇಂಜ್ ಇರ್ಬೋದು, ಇವತ್ತಿನ ಸ್ಟೂಡೆಂಟ್ಸ್ ರೇಂಜ್ ಕೂಡ ಚೇಂಜ್ ಇದೆ. ಹೇಗಿದೆ ಕಂಪೇರಿಟಿವ್ಲಿ? ನಮ್ದು ಒಳ್ಳೇದು. ನಿಮಗೂ ಸೇಮ್ ಫೀಲ್ ಆಗ್ತಾ ಇದೆಯಾ? ಓಕೆ, ಇವಾಗಿನ ಮಕ್ಕಳು ಕೂಡ ನಮ್ಮ ತರನೇ ಇತ್ತು ಡೇಸ್ ಅಂತ? ನಮ್ಮಷ್ಟು ಇಲ್ಲ ಅನ್ಸುತ್ತೆ. ಇಲ್ಲ ಅನ್ಸುತ್ತೆ. ಏನು ಚೇಂಜಸ್ ಏನು ನೀವು ಕಂಡ್ಕೊಂಡ ಪ್ರಕಾರ, ವ್ಯತ್ಯಾಸಗಳು? ಎಂಜಾಯ್ಮೆಂಟು, ಅದು ಆಟ, ಗೇಮ್ಸ್ ಅದೆಲ್ಲ ಇನ್ಕ್ಲೂಡ್ ಮಾಡಿದಾಗ ನಮ್ದು ಸ್ವಲ್ಪ ಜಾಸ್ತಿ ಅಂತ ಅನ್ಸುತ್ತೆ. ಜಾಸ್ತಿ ಇತ್ತು ಅಂತ ಅನ್ಸುತ್ತೆ. ಆದ್ರೂ ಇವತ್ತಿನ ಮಕ್ಕಳು ತರಲೇ ಇರ್ತಾರೆ. ಅದು ನೀವೇ ಹೇಳಿದ್ರಿ, ತುಂಬಾ ಕಿಟ್ ಮಾಡ್ತಾರೆ ಮಕ್ಕಳು ಅಂತ. ಇದು ತೆಗಿವ. ಓಕೆ, ತೆಗಿವ. ಆಯಿಲ್ ಸ್ವಲ್ಪ ಆಯಿಲ್ ಹಾಕಬೇಕಾ? ನಮ್ಮ ಕಿಚನಲ್ಲಿ ನಾವು ಪ್ರತಿ ಸಲ ಯೂಸ್ ಮಾಡೋದು ಕೂಡ ಇದೇ ಆಯಿಲನ್ನು. ತಾವು ಕೂಡ ಯೂಸ್ ಮಾಡ್ತಾ ಇರ್ತೀರಾ? ಹೌದು, ನಾವು ಕೂಡ ಇದೆ. ಸಾಸಿವೆ ಹಾಕಿ. ಹಾಂ, ಈಗ ಸಾಸಿವೆ ಪಟಾಪಟ ಅಂತ ಇರುತ್ತೆ. ಇದು ಒಗ್ಗರಣೆಗ? ಹೌದು ಹೌದು.
ಈರುಳ್ಳಿ. ಓಕೆ, ಹಾಕಿ. ಇದು ನೀವೀಗ ಗ್ರೇವಿ ಹೌದು, ಗ್ರೇವಿ. ಇದು ಟೊಮ್ಯಾಟೊ. ಹಸಿಮೆಣಸಿನಕಾಯಿ. ಯಾವ ಮಸಾಲೆಗಳನ್ನ ಮಿಕ್ಸ್ ಮಾಡೋಕ್ಕಿಲ್ವಾ? ಇದೆ, ಸ್ವಲ್ಪ ಇದು ಚೆನ್ನಾಗಿ ಬೆಂದ ಬಳಿಕ ಇದು ಸಾಂಬಾರ್ ಹುಡಿ, ಸಾಂಬಾರ್ ಪೌಡರ್, ಅರುಣ ಮಸಾಲ, ಸಾಂಬಾರ್ ಪೌಡರ್. ಧನಿಯಾ ಪೌಡರ್. ಅರುಣ ಮಸಾಲರವರ ಧನಿಯಾ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀರಾ. ಓಕೆ. ಶುಂಠಿ ಬೆಳ್ಳುಳ್ಳಿ. ಓಕೆ. ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ನಾವು ಹಾಕೋಬೇಕು. ಬಾಳೆಕಾಯಿ ಫ್ರೈ ಮಾಡಿ. ಓಕೆ, ಇವಾಗ ಫ್ರೈ ಮಾಡಿರುವಂತಹ ಬಾಳೆಕಾಯಿ. ಜೋಳದ ಹುಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಿ. ಇದು ಯಾವ ಕಾರಣಕ್ಕಾಗಿ ನಾವು ಹಾಕೋದು? ಜೋಳ ಹುಡಿ ಟೇಸ್ಟ್ ಚೇಂಜ್. ಸ್ಪೂನ್ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಜೋಳ ಹುಡಿ ಹಾಕಿದ್ರೆ ಈ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತಾ? ಓಕೆ. ಸ್ವಲ್ಪ ಥಿಕ್ನೆಸ್ ಬರೋಕ್ಕೂ ಹಾಕ್ತೇವಾ? ಇದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ನಿಮ್ಮ ಓನ್ ರೆಸಿಪಿಯಾ? ಓಕೆ. ಸ್ವಲ್ಪ ನೀರು. ನಾನು ಗೆಸ್ ಮಾಡ್ತಾ ಇದ್ದೆ ಯಾಕಪ್ಪ ಜೋಳ ಪೌಡರ್ ಅಂತ. ಇವಾಗ ಗೊತ್ತಾಯ್ತು ಯಾಕೆ ಅಂತ. ಸ್ವಲ್ಪ ಟೇಸ್ಟ್ ಜಾಸ್ತಿ ಬರುತ್ತೆ, ಮಾಮೂಲಿ ಆಗಿರೋಕ್ಕಿಂತ ಡಿಫ್ರೆಂಟ್ ಆಗಿ. ನಾನು ಕಾಯ್ತಾ ಇದ್ದೆ ಕೂಡ ಎಷ್ಟೊತ್ತಿಗೆ ಜೋಳ ಪೌಡರ್ ಹಾಕ್ತಾರೆ ಅಂತ. ಕ್ಯೂರಿಯಸ್ ಇರುತ್ತಲ್ಲ ಯಾಕೆ ಯೂಸ್ ಮಾಡ್ತಾರೆ ಅಂತ. ಚೆನ್ನಾಗಿ ಬೆಂದ್ರೆ ಅಷ್ಟೇ, ಸ್ಟೆಪ್ಸ್ ಮುಗ್ದು ಹೋಗುತ್ತೆ. ಇದನ್ನು ನಾವು ಇವಾಗ ಮಾಡಿದ ಆಲೂ ಪರೋಟ ಜೊತೆ ಯೂಸ್ ಮಾಡ್ಕೋಬಹುದಾ? ಮಾಡ್ಬೋದು. ಟೇಸ್ಟ್. ಓಕೆ, ಹಾಗಾದ್ರೆ ಅದಕ್ಕೂ ಸೈಡ್ ಡಿಶ್ ಆದಂಗೆ ಆಗುತ್ತೆ. ಹೌದು. ಬೇರೆ ಯಾವ್ದ್ರ ಜೊತೆ ನಾವು ಇದನ್ನ ಮ್ಯಾಶ್ ಮಾಡ್ಕೋಬಹುದು? ಚಪಾತಿ ಊಟಕ್ಕೆಲ್ಲ ಚೆನ್ನಾಗಿದೆ. ಆಯ್ತು. ಆಗಿದೆಯಾ? ಗ್ಯಾಸ್ ಆಫ್ ಮಾಡೋಣ. ಬಾಳೆಕಾಯಿ ಗ್ರೇವಿ ತಯಾರಾಗಿದೆ. ಇನ್ನು ನಿಮ್ಮ ಕೈಯಿಂದ ಸರ್ವ್ ಆಗೋದಂದೇ ಬಾಕಿ ನಮಗೆ. ಬಾಳೆಕಾಯಿ ಗ್ರೇವಿ. ಥ್ಯಾಂಕ್ ಯು ಟೀಚರ್, ಥ್ಯಾಂಕ್ ಯು ಸೋ ಮಚ್. ಬಾಳೆಕಾಯಿ ಬಾಜಿ ಹೇಗೆ ಮಾಡಿದ್ರು ಅನ್ನೋದನ್ನ ನೀವೊಮ್ಮೆ ನೋಡ್ಕೊಂಡು ಬನ್ನಿ. ಬಾಳೆಕಾಯಿ ಬಾಜಿ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲಿಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಬಾಳೆಕಾಯಿ ಹೋಳುಗಳನ್ನು ಹುರಿದಿಟ್ಟುಕೊಳ್ಳಿ. ನಂತರ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸನ್ನು ಹುರಿಯಿರಿ. ನಂತರ ಸಾಂಬಾರ್ ಪುಡಿ, ಅರುಣ ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿಯಿರಿ. ಮಸಾಲೆ ಬೆಂದ ನಂತರ ಹುರಿದ ಬಾಳೆಕಾಯಿ, ತೆಳು ಮಾಡಿದ ಕಾರ್ನ್ಫ್ಲೋರ್, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಈಗ ರುಚಿಕರ ಬಾಳೆಕಾಯಿ ಭಾಜಿ ಸವಿಯಲು ಸಿದ್ಧ. ಅಮಿತಾ, ಇಲ್ಲಿ
ಆಲೂ ಪರೋಟ ಟೇಸ್ಟ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ನೀವು ಕೂಡ ಜೊತೆಗೆ ಜಾಯ್ನ್ ಆಗಿ. ಓಕೆ. ಇದು ಓಕೆ, ಹೀಗೂ ನೋಡುವ. ಬಟ್ ನೀವು ಆಗಲೇ ಮಾತಾಡ್ತಾ ಹೇಳ್ತಿದ್ರಲ್ಲ ಇದ್ರ ಜೊತೆ ಇದನ್ನು ಕಾಂಬಿನೇಷನ್ ಮಾಡ್ಕೋಬಹುದು ಅಂತ. ಫಸ್ಟ್ ಒಂದ್ಸಲ ಇದನ್ನ ಹಾಗೆ ನಾವು ಟೇಸ್ಟ್ ನೋಡ್ಕೊಂಡು ಮತ್ತೆ ಇದ್ರ ಜೊತೆ ಕಾಂಬಿನೇಷನ್ ಮಾಡ್ಕೊಂಡು ಕೂಡ ಒಂದ್ಸಲ ಟೇಸ್ಟ್. ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿದೆ. ಆ್ಯಂಡ್ ಇವಾಗ ಒಂದ್ಸಲ ಹೇಗೂ ನಾವು ಜೊತೆಗೆ ಮಾಡಿದ್ದೇವೆ, ಸೊ ಅದು ಚೆನ್ನಾಗಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಇದೆ ನಿಮ್ಮಲ್ಲಿ. ನನಗೂ ಹಾಗೆ ಅನಿಸ್ತಾ ಇದೆ, ಇದು ಮ್ಯಾಚ್ ಆಗುತ್ತೆ ಅಂತ. ಎಸ್, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಲೂ ಪರೋಟಕ್ಕೆ ಈ ಬಾಜಿಯು ಕೂಡ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ತುಂಬಾ ಟೇಸ್ಟಿ ಆಗಿದೆ. ಅಮಿತ್ ಅವರೇ, ಇವತ್ತು ನಮ್ಮ ಕಿಚನ್ಗೆ ಬಂದು ನಮಗೋಸ್ಕರ ಸ್ಪೆಷಲ್ ಆಗಿರುವಂಥ ಆಲೂ ಪರೋಟ, ಇದರ ಜೊತೆಗೆ ಬಾಳೆಕಾಯಿ ಬಾಜಿ ಪ್ರಿಪೇರ್ ಮಾಡಿಕೊಟ್ಟಿದ್ದೀರಾ. ತುಂಬಾ ಟೇಸ್ಟಿ ಆಗಿತ್ತು ಕೂಡ ಎರಡೂ ಡಿಶಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಬರ್ತಾ ಇರಿ. ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ನಿಮಗೊಂದು ಗಿಫ್ಟ್. ಥ್ಯಾಂಕ್ ಯು. ವಾವ್, ಇವತ್ತು ಟೀಚರ್ ಅಂದರೆ ಅಮಿತಾ ಅವರು ನಮ್ಮ ಕಿಚನಿಗೆ ಬಂದು ತುಂಬಾ ಡಿಲಿಷಿಯಸ್ ಹಾಗೆ ತುಂಬಾ ಟೇಸ್ಟಿ ಆಗಿರುವಂತಹ ಬಾಳೆಕಾಯಿ ಬಾಜಿ, ಇದರ ಜೊತೆಗೆ ಆಲೂ ಪರೋಟ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 2 ಡಿಶಸ್ಗಳ ಮೂಲಕ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.